ನಾಟಕಕಾರ ನ್ಯಾಯವಾದಿ ಶಶಿರಾಜ್ ರಾವ್ ಕಾವೂರವರ ನೂತನ ತುಳು ಕಾದಂಬರಿ ಪುದ್ದುಕೊಡ್ತಿರ್ ಕೊರಗಿರ್ನ ಗುರಿಕಾರೆ ದುಬೈ ಯುಎಇಯ ದೇರಾ ದ ರೋಲೆಕ್ಸ್ ಟವರ್ನಲ್ಲಿ ಏಪ್ರಿಲ್ 24ರಂದು ಬೆಳಗ್ಗೆ 10:30ಕ್ಕೆ ಬಿಡುಗಡೆಗೊಳ್ಳಲಿದೆ. ದುಬೈನ ಗಮ್ಮತ್ ಕಲಾವಿದರ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಯುಎಇಯ ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸರೋತ್ತಮ ಶೆಟ್ಟಿಯವರು ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ. ಗಮ್ಮತ್ ಕಲಾವಿದರ್ ದುಬೈಯ ಗೌರವಾಧ್ಯಕ್ಷರು, ಚಿತ್ರ ನಿರ್ಮಾಪಕರು ಆದ ಹರೀಶ್ ಬಂಗೇರಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಕರ್ನಾಟಕ ಎನ್ಆರ್ಐ ಫಾರಂನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ವಕ್ವಾಡಿ, ಚಿತ್ರ ನಿರ್ಮಾಪಕ ರೊನಾಲ್ಡ್ ಮಾರ್ಟಿಸ್, ಕಲಾ ನಿರ್ದೇಶಕ ಬರಹಗಾರ ಗಣೇಶ್ ರೈ, ಶಾರ್ಜಾ ಕರ್ನಾಟಕ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸತೀಶ್ ಪೂಜಾರಿ, ಹಾಲಿ ಅಧ್ಯಕ್ಷರಾದ ಎಂಎ ಮೂಳೂರು, ಗಮ್ಮತ್ ಕಲಾವಿದರ್ ದುಬೈನ ಅಧ್ಯಕ್ಷರಾದ ರಾಜೇಶ್ ಕುತ್ತಾರ್ ಮೊದಲಾದವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ತುಳುನಾಡಿನ ಮೂಲ ನಿವಾಸಿಗಳಾದ ಮತ್ತು ತುಳು ಮಣ್ಣಿನ ಮಕ್ಕಳಾದ ಕೊರಗರ ಜೀವನ ಶೈಲಿ ವಿವರಿಸುವ ಮತ್ತು ತುಳುನಾಡಿನ ವಿವಿಧ ಘಟನಾವಳಿಗಳನ್ನು ಕಾದಂಬರಿ ಒಳಗೊಂಡಿದೆ. ದುಬೈನಲ್ಲಿ ತುಳು ಕಾದಂಬರಿ ಬಿಡುಗಡೆ ಮಾಡುವ ಮೂಲಕ ತುಳು ಸಾಹಿತ್ಯದ ಸೇವೆ ಸಲ್ಲಿಸುವುದಲ್ಲದೆ ತುಳುವಿನ ಕಂಪನ್ನ ಕೊಲ್ಲಿ ರಾಷ್ಟ್ರದಲ್ಲಿ ಹರಡುವ ಕೈಂಕರ್ಯಕ್ಕೆ ತುಳುವರ ಬೆಂಬಲ ಕೋರಲಾಗಿದೆ ಎಂದು ಕಾರ್ಯಕ್ರಮದ ಸಂಘಟಕ ಗಮ್ಮತ್ ಕಲಾವಿದರ ತಂಡದ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಾರಾಯಣ್ ತಿಳಿಸಿದ್ದಾರೆ. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ವಿ4 ನ್ಯೂಸ್, ಯುಎಇ.